ತುಮಕೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಂಡಾಯ ಸಾಹಿತ್ಯ ಎಂದು ಪರಿಚಯವಾದ ರಂಗಾರೆಡ್ಡಿ ಕೋಡಿರಾಂಪುರ ಅವರ ಹೆಸರನ್ನು ನಾಮಕರಣ ಮಾಡಬೇಕೆಂದು ತುಮಕೂರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿ ನಾಗೇಶ್ ಬಾಬು ಮತ್ತು ಫುಲಮಘಟ್ಟದ ಕರುನಾಡ ಬೆಳಕು ಫೌಂಡೇಶನ್ ಒತ್ತಾಯಿಸಿದೆ. ಹೆಸರಿನಲ್ಲಿ ಸ್ಮಾರಕ ನಿರ್ಮಿಸಬೇಕು. ಅದೇ ರೀತಿ ಕೈಮರದೊಡ್ಡೇರಿ ರಂಟವಳಲು ರಸ್ತೆಗೆ ರಂಗಾರೆಡ್ಡಿ ಕೋಡಿರಾಂಪುರ ಹೆಸರನ್ನು ನಾಮಕರಣ ಮಾಡಬೇಕೆಂದು ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ಪೂನಾ ಭರತ್, ತೆಗ್ಗಿನಮನೆ, ರಂಗನಾಥ ಬಾಬು, ಕವಿತಾ ಗೌಡ, ಗುಟ್ಟೆ ರವಿ ಮತ್ತಿತರರು ಹಾಜರಿದ್ದರು. ಸರ್, ಕರುನಾಡ ಬೆಳಕು ಫೌಂಡೇಶನ್ ವತಿಯಿಂದ ನಮ್ಮ ಗೌರವಾಧ್ಯಕ್ಷರಾದ ಬಿ ನಾಗೇಶ್ ಬಾಬು ಅವರು, ಅಧ್ಯಕ್ಷರಾದ ಪೂನಾ ಭರತ್ ತೆಗ್ಗಿನಮನೆ, ಗುಟ್ಟೆ ರವಿ ಅವರು ಹೋಬಳಿ ಅಧ್ಯಕ್ಷರು, ದೊಡ್ಡೇರಿ ಕವಿತಾ ಗೌಡ ಅವರು, ಮಹಿಳಾ ಘಟಕದ ಅಧ್ಯಕ್ಷರು ರಂಗನಾಥ್ ಬಾಬು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಗಂಜಲಗುಂಟೆ, ಪ್ರಶಾಂತ್, ಯುವ ನಾಯಕರು ಸಿಂಗನಾಯಕನಹಳ್ಳಿ, ಮಹಿಳಾ ಉಪಾಧ್ಯಕ್ಷರು ಕರುನಾಡ ಬೆಳಕು ಫೌಂಡೇಶನ್, ಪೂನಾ ಭರತ್ ತೆಗ್ಗಿನಮನೆ ಕರುನಾಡ ಬೆಳಕು ಫೌಂಡೇಶನ್ ಅಧ್ಯಕ್ಷರು. ಈ ದಿನ ಕಲ್ಪತರು ನಾಡು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ರಂಟವಳಲು ಗ್ರಾಮ ಪಂಚಾಯಿತಿಗೆ ಸೇರಿದ ಡಾಕ್ಟರ್ ಕೋಡಿರಾಂಪುರ ರಂಗಾರೆಡ್ಡಿ ಅವರ ಹೆಸರಿನಲ್ಲಿ ಸ್ಮಾರಕ ಮತ್ತು ಕೈಮರ ದೊಡ್ಡ ರಂಟವಾಳ ರಸ್ತೆಗೆ ಅವರ ಹೆಸರು ನಾಮಕರಣ ಮಾಡಲು ಈ ಮೂಲಕ DC ಅವರಿಗೆ ಮನವಿ ಕೊಟ್ಟು ಇದು ಮಾಡ್ತಾ ಇದ್ದೀವಿ ಸರ್. ಅಧ್ಯಕ್ಷರಾದ ನಾಗೇಶ್ ಬಾಬು ಅವರು ಮಾತಾಡ್ತಾರೆ. ಭರತ್ ಅವರು ಏನು ಈಗಾಗಲೇ ವಿಚಾರವನ್ನು ಪ್ರಸ್ತಾಪನೆ ಮಾಡಿದ್ದಾರೆ, ಅದಕ್ಕೆ ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಡಾಕ್ಟರ್ ರಂಗಾರೆಡ್ಡಿ ಕೋಡಿರಾಂಪುರ ಅವರವರು ನಮ್ಮ ತಾಲ್ಲೂಕಿನವರೇ ಆಗಿದ್ದು, ಇಲ್ಲೇ ಹುಟ್ಟಿ ಬೆಳೆದು ಹಳ್ಳಿಯ ಸೊಗಡನ್ನು ಅವರು ರಾಜ್ಯ ಮಟ್ಟದಲ್ಲಿ ಪ್ರಸಾರ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಅವರ ಹೆಸರನ್ನು ಕೈಮರದಲ್ಲಿರ್ತಕ್ಕಂಥ ಒಂದು ವೃತ್ತಕ್ಕೆ, ಅದ್ರ ಜೊತೆಗೆ ಏನು ಆ ಒಂದು ರಸ್ತೆಗೆ, ಕೈಮರದಿಂದ ರಂಟವಾಳ ರಸ್ತೆಗೆ ಅವರ ಹೆಸರನ್ನು ನಾಮಕರಣ ಮಾಡೋದಕ್ಕೆ ತುಂಬ ನಾವೆಲ್ಲ ಸಂತೋಷವಾಗಿ ಒಪ್ಪಿದ್ದೀವಿ. ಮತ್ತು ಭಾಳಷ್ಟು ಜನ ಆಸಕ್ತರು, ಅವರು ಭಾಳಷ್ಟು ಜನ ಸ್ನೇಹಿತರನ್ನ, ಅವರು ಸ್ನೇಹ ಬಳಗವನ್ನು ಹೊಂದಿದ್ದಾರೆ. ಅವರು ಸ್ನೇಹಜೀವಿ ಮತ್ತು ನಮ್ಮ ತಾಲ್ಲೂಕು ಅವ್ರನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಎತ್ತರಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ. ಅದರಿಂದ ಅವ್ರ ಹೆಸರನ್ನು ಮತ್ತು ವೃತ್ತಕ್ಕೆ ನಾಮಕರಣ ಮಾಡೋದಕ್ಕೆ ಎಲ್ಲರೂ ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ತಾಲ್ಲೂಕು ಆಡಳಿತ ಇರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಒಂದು ಅನುಮತಿಯನ್ನು ಕೊಡೋದ್ರ ಮುಖಾಂತರ ಏನು ಒಂದು ಸಾಹಿತಿಗಳಾದಂಥ ದಿವಂಗತ ಕೋಡಿರಾಂಪುರ ರಂಗಾರೆಡ್ಡಿ ಅವರ ಹೆಸರನ್ನು ನಾವು ಸದಾ ನೆನಪಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ನಾವು ಜಿಲ್ಲಾಧಿಕಾರಿಗಳನ್ನ ಮತ್ತು ತಾಲ್ಲೂಕು ದಂಡಾಧಿಕಾರಿಗಳನ್ನ ಈ ಮೂಲಕ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಮರ ಹಾಗೂ ದೊಡ್ಡೇರಿ ರಂಟವಾಳದ ರಸ್ತೆಯಲ್ಲಿ, ಮುಖ್ಯ ರಸ್ತೆಯಲ್ಲಿ ಅವರ ಹೆಸರನ್ನು ನಾಮಕರಣ ಮಾಡುವುದು, ಹಾಗೆ ಅವರ ಪ್ರತಿಷ್ಠಾಪನೆ ಮಾಡುವುದರ ಬಗ್ಗೆ ಹೇಳಿದರು. ಅದಕ್ಕೆ ನಮಗೂ ಖುಷಿ ಇದೆ. ಅದು ಏಕೆಂದರೆ ಸಾಹಿತಿಗಳು ತುಂಬ ಅವರು ಹೆಸರನ್ನು ಮಾಡಿದ್ದಾರೆ. ಅವರ ಒಂದು ಹೆಸರನ್ನು ನಾಮಕರಣ ಮಾಡಿದ್ರೆ ಅದು ಅವರನ್ನು ನಾವು ಜ್ಞಾಪಿಸ್ಕೊಂಡಂಗಾಗುತ್ತೆ. ಹಾಗೆ ಸಹ ನಮಗೆ ಮುಂದಿನ ದಿನಗಳಲ್ಲಿ ಸಹ ನಮಗೆ ಒಳ್ಳೊಳ್ಳೆ ಅನುಕೂಲಗಳನ್ನ ಸಹ ನಾವು ಪಡಿಬೋದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಕೋಡಿರಾಂಪುರ ರಂಗಾರೆಡ್ಡಿಯವರ ಸ್ಮರಣಾರ್ಥ ಆ ಒಂದು ಏನು ಸರ್ಕಲ್ಲು ಮತ್ತು ಆ ಒಂದು ರಸ್ತೆಗೆ ಅವರ ಹೆಸರನ್ನು ಇಡೋದಕ್ಕೋಸ್ಕರ ಈ ಒಂದು ಸಭೆ ನಡೀತಿದ್ದು, ಇದನ್ನು ಒತ್ತಾಯ ಮಾಡೋದಕ್ಕೋಸ್ಕರ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ಮತ್ತು ಈ ರಂಗಾರೆಡ್ಡಿಯವರು ನಮ್ಮ ತಾಲ್ಲೂಕಿನ ಸಾಹಿತಿಗಳು. ಇವರು ಬರಗೂರು ರಾಮಚಂದ್ರಪ್ಪನವರ ಆಪ್ತ ಶಿಷ್ಯರು ಆಗಿದ್ದು, ಇವರು ವಯಸ್ಕರ ಶಿಕ್ಷಣ ಮತ್ತು ಬಂಡಾಯ ಸಾಹಿತ್ಯಕ್ಕೆ ಬಹಳ ಒತ್ತು ಕೊಟ್ಟಂಥ ಈ ಒಂದು ಮಹಾನ್ ವ್ಯಕ್ತಿಗಳ ಹೆಸರನ್ನು ನಾವು ಆಗಾಗ್ಗೆ ಸ್ಮರಿಸಿಕೊಳ್ಳೋದಕ್ಕೋಸ್ಕರ ಆ ಒಂದು ಸರ್ಕಲನ್ನು ಇವರ ಒಂದು ಹೆಸರಿನಲ್ಲಿ ಸ್ಥಾಪನೆ ಮಾಡಿ ಹಾಗೂ ಆ ಒಂದು ರಸ್ತೆಗೆ ಇವರ ನಾಮಕರಣವನ್ನು ಮಾಡಬೇಕು ಅಂತಂದು ಈ ಮೂಲಕ ನಾವು DC ಅವ್ರಿಗೂ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೂ ಸಹ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಜೈ ಹಿಂದ್. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.